ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆನೋಡ್ ಇನ್ವರ್ಟರ್ಸ್ ಅಂಡ್ ಸ್ಟೆಬಿಲೈಸರ್ಸ್, ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್, ಸಹ ಪ್ರಾಯೋಜಕರು ಸಲೂನ್ ಸೋಲೋ, ಸಿಟಡೆಲ್ ಡೆವಲಪರ್ಸ್, ಡೌ ತೊಗರಿಬೇಳೆ, ಸನ್ ಪ್ರೀಮಿಯಂ ರಿಫೈನ್ಡ್ ಆಯಿಲ್, ಎಆರ್ಎಂಸಿ ಫರ್ಟಿಲಿಟಿ ಸೆಂಟರ್, ಆಂಬಿಟ್, ಮಾತಾ ಮ್ಯಾಟ್ರಿಮೋನಿ ಹಾಗೂ ಅರುಣಾ ಮಸಾಲಾ. ರೇಡಿಯೋ ಪಾರ್ಟ್ನರ್ 92.7 ಬಿಗ್ ಎಫ್ಎಂ. Nama TV presents Anod Dance Mommy Dance. Dance mommy, dance mommy, Dance mommy dance, dance mommy, dance mommy dance. dance mommy. Mommy mommy keli illi dance mommy. Cooking fighting side gilli dance mommy. Smile go to face inalli dance mommy. Bunny mommy dance mommy dance mommy. Colorful stage inalli namma TV crazy inalli ive namma star mommy. Bunny mommy dance mommy. Dance mommy, Dance mommy dance. 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 ನನ್ನ ಹೆಸರು ವಿನಯ್ ಅಂತ. ನಾನು ಅಶೋಕ್ ನಗರದಿಂದ ಬಂದಿದ್ದೇನೆ. ಡಾನ್ಸ್ ಮಮ್ಮಿ ಡಾನ್ಸ್ ಒಂದು ಸ್ಟೇಜ್, ನಮ್ಮಂಥ ಮಮ್ಮಿಗಳಿಗೆ ಒಂದು ಒಳ್ಳೆಯ ಸ್ಟೇಜ್ ಇದು. ನಮ್ಮಲ್ಲಿರೋ ಸ್ವಲ್ಪ ಡ್ಯಾನ್ಸನ್ನು ತೋರಿಸಲಿಕ್ಕೆ ಉತ್ತಮ ಸ್ಟೇಜನ್ನು ಒದಗಿಸಿಕೊಟ್ಟಿದ್ದಾರೆ. ಮನೆಯಲ್ಲಿ ಎಲ್ಲರೂ ಪ್ರೋತ್ಸಾಹ ಮಾಡ್ತಾರೆ, ಎಸ್ಪೆಷಲಿ ನನ್ನ ಮಗಳು ತುಂಬ ಪ್ರೋತ್ಸಾಹ ಮಾಡ್ತಿದ್ದಾಳೆ ನನಗೆ. ಇದಕ್ಕಿಂತ ಮೊದಲು ಮಂಗಳೂರಲ್ಲಿ ಈ ಆಪರ್ಚುನಿಟಿ ಇರಲಿಲ್ಲ, ಈಗ ಫಸ್ಟ್ ಟೈಮ್ ಬಂದಿದೆ. ತುಂಬ ಒಳ್ಳೆಯ ಇದು. ಇವಳು ನನ್ನ ಫ್ರೆಂಡ್ ದೀಪಿಕಾ ಅಂತ, ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸ್. ನಮಗೆ ಇವಳು ಸಪೋರ್ಟ್ ಮಾಡಿದ ಕಾರಣ ನಾವೀಗ ಈ ಆಡಿಷನ್ಗೆ ಬರ್ತಾ ಇದ್ದೇವೆ. ಇವರು ನಮ್ಮ ಕೊರಿಯೋಗ್ರಾಫರ್ ಸ್ವಪ್ನ ಅಂತ. ಹಾಯ್, ನನ್ನ ಹೆಸರು ದೀಪಿಕಾ ಅಂತ. ನಾನು ಸುರತ್ಕಲ್ಲಿಂದ ಬಂದಾನೆ. ನನಗೆ ನನ್ನ ಫ್ರೆಂಡ್ ಹೇಳಿದ್ದು ನಮ್ಮ ಟಿ ವಿ ಪ್ರೋಗ್ರಾಮ್ ಇದೆ, ಫೋರ್ಸ್ ಮಾಡಿದ್ದು. ಹಾಗೆ ಟ್ರೈನಿಂಗ್ ತಗೊಂಡು ಈಗ ಅದಕ್ಕೊಂದು ಬರ್ತಾಯಿದ್ದೇನೆ. ಇದರ ಪ್ರೋಗ್ರಾಮ್ಸ್ ಮ್ಯಾರಿಡಿಗಂತೂ ಹೀಗೆ ಯಾವುದೂ ಇರಲಿಲ್ಲ. ಸೊ ನಮಗಿದೊಂದು ಒಳ್ಳೆಯ ಆಪರ್ಚುನಿಟಿ. ಸೊ ಎಲ್ಲ ಮ್ಯಾರಿಡ್ಸ್ ಎಂಜಾಯ್ ಮಾಡಲಿಕ್ಕೊಂದು, ಡ್ಯಾನ್ಸ್ ಪರ್ಫಾಮೆನ್ಸ್ ಕೊಡಲಿಕ್ಕೊಂದು ಒಳ್ಳೆಯ ಸ್ಟೇಜ್ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಡೂ ವೆಲ್. ಥ್ಯಾಂಕ್ ಯು. Dance mommy dance. मौसम नीली अंगड़ा
ವಿನಯ, ಎಸ್ ಸರ್. ಹಲೋ ಸರ್. ಹೇಗೆ ಅನಿಸಿತು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್? ತುಂಬ ಖುಷಿ ಅನಿಸ್ತದೆ. ಇಂಥ ಸ್ಟೇಜ್ ಸಿಕ್ಕಿರೋದು ನಮಗೆ ತುಂಬ ಖುಷಿ. ಫಸ್ಟ್ ಟೈಮ್ ಇದು ಈ ರೀತಿ ಸ್ಟೇಜ್ ಸಿಕ್ಕಿರೋದು. ಇದಕ್ಕಿಂತ ಮುಂಚೆ ಸಿಕ್ಕಲಿಲ್ಲ ನಮಗೆ ಇಲ್ಲಿ ಮಂಗಳೂರಲ್ಲಿ. ಓಕೆ, ಟೀಚರ್ ಆಗಿದ್ದೀರಲ್ಲ? ಹೌದು. ಎಲ್ಲಿ ಕಲಿಸ್ತಿದ್ರಿ ಮೇಡಮ್? ಇಲ್ಲಿ ಅಮೇಝಿಂಗ್ ಕಿಡ್ಸ್ ಪ್ಲೇ ಸ್ಕೂಲ್ ಅಂತ, ಹಾಂ, ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಓಕೆ. ಫಸ್ಟ್ ಡ್ಯಾನ್ಸ್ ನೋಡೋಗ ಮಕ್ಕಳೇನು ಹೇಳಲಿಕ್ಕಿಲ್ಲ, ಸೆಕೆಂಡ್ ಡ್ಯಾನ್ಸ್ ನೋಡೋಗ ಒಳ್ಳೆಯಿತು ಡ್ಯಾನ್ಸ್ ಮೇಡಮ್. ನಿಜವಾಗಿಯೂ ತುಂಬ ಚಂದ ಮಾಡಿದ್ದೀರಿ. ಮೇನ್ಲಿ ನನಗೆ ಇಷ್ಟ ಆದದ್ದು ಇವರ ಡ್ಯಾನ್ಸಲ್ಲಿ, ನಾನು ಈ ಮೊದಲು ಹೇಳಿದ ಹಾಗೆ ಒಂದು ಡ್ಯಾನ್ಸಿಂದ ಇನ್ನೊಂದು ಡ್ಯಾನ್ಸಿಗೆ ಹೋಗುವಾಗ ಕಂಪ್ಲೀಟ್ ಚೇಂಜ್ ಸ್ಟೈಲ್. ಆಗ ನಮಗೆ ಗೊತ್ತಾಗ್ತದೆ ಇವರಿಗೆ ಬೇರೆ ಬೇರೆ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ಬೋದಾ ಅಂತ ಹೇಳಿ ಗೊತ್ತಾಗ್ತದೆ ನಮಗೆ. ಈಗ ಪ್ರಶ್ನೆ ಉಂಟಾ ಅರುಣ್? ಪ್ರಶ್ನೆ ಏನಿಲ್ಲ ಮೇಡಮ್. ಓಕೆ, ಕರೆದು ಬಿಡುವ. ಹಾಗಾದರೆ ವಿಂಗ್ ತಗೊಳ್ಳಿಕ್ಕೆ ಇಲ್ಲಿ ಬಂದಿಂತ ವಿನಯನವರ ಹತ್ರ ವಿನಯ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಬನ್ನಿ. ಸೊ ಕೊರಿಯೋಗ್ರಾಫರ್ ಸ್ವಪ್ನ. ಸ್ವಪ್ನ ಕಲಿಸಿದ್ರಿ ಅಂದರೆ ಸ್ವಪ್ನ ಮಮ್ಮಿ ಆಗಿಲ್ಲ ಅಂತ ಕಾಣ್ತದಲ್ವಾ? ಸೆಲ್ಫ್ಲೆಸ್ ಆಗಿ ಇನ್ನೊಬ್ರಿಗೆ ಕಲಿಸ್ಬೇಕಾದ್ರೆ ನೀವು ಸ್ವಪ್ನ ನೀವು ಡ್ಯಾನ್ಸರಾ? ಹೌದು. ನೀವು ನಿಮ್ಮಷ್ಟಕ್ಕೆ ಕೊರಿಯೋಗ್ರಾಫ್ ಮಾಡ್ತೀರಾ ಅಲ್ಲ ನೀವು ಬೇರೆಯವ್ರ ಹತ್ರ ಕಲಿತೀರಾ? ಇಲ್ಲ, ನಾನು ಚಿಕ್ಕಂದ್ರಿಂದ ಡ್ಯಾನ್ಸ್ ಕಲಿತಿದ್ದೆ. ಐ ಹ್ಯಾವ್ ಡನ್ ಮೈ ವಿದ್ವತ್. ಸೊ ಅದಾದಮೇಲೆ ವೆಸ್ಟರ್ನ್ ಕಲಿಯುವಂಥ ಪ್ರೊಫೆಷ್ನಲ್ ಆಗಿ ಡ್ಯಾನ್ಸರ್ ಆಗಿದ್ದೆ. ಸೊ ಈಗ ಎಲ್ಲರಿಗೆ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಬಟ್ ಇವಾಗ ನೀವು ಕಲಿಸಿದ್ರಲ್ಲ, ಕಲಿಸಿದ ನ್ಯೂಸ್ ಒಂದು ಸಲ ನಮಗೆ ಮಾಡಿ ತೋರಿಸಿದ್ರೆ ಒಳ್ಳೇದಿತ್ತಲ್ಲ ಮೇಡಮ್? ಹೌದು, ವಿದ್ಯಾರ್ಥಿಗಳು ಟೀಚರ್ಗಿಂತ ಒಳ್ಳೆ ಮಾಡಿದರೆ ತುಂಬ ಖುಷಿ. ಈಗ ನೋಡುವ, ಟೀಚರನ್ನು ಬೀಟ್ ಮಾಡಿದಾರಾ ಅಲ್ಲ ಟೀಚರ್ ಈಸ್ ಸುಪೀರಿಯರ್ ಟು ದ ಸ್ಟೂಡೆಂಟ್, ಗುರು ಶಿಷ್ಯರ ನಡುವೆ ಒಂದು ಪೈಪೋಟಿ ಅಂತ ಹೇಳುವನ. ಓಕೆ, ಸ್ಪರ್ಧೆಯ ಒಳಗೊಂದು ಸ್ಪರ್ಧೆ.
ವೆರಿ ನೈಸ್. ಥ್ಯಾಂಕ್ ಯು. ಬಟ್ ನಾವು ಮೊದಲಿಗೆ ಎದ್ದು ನಿಂತು ಚಪ್ಪಾಳೆ ಕೊಟ್ಟೆವು. ಯಾಕೆಂತ ಹೇಳಿದ್ರೆ ಗುರು ನಮ್ಮ ನಂಬಿಕೆಗೆ ಅನುಗುಣವಾಗಿ ನೃತ್ಯ ಮಾಡಿದ್ದಾರೆ. ವೆರಿ ನೈಸ್. ಮೇಡಮ್ ಏನು ಮಾಡೋದು ಮೇಡಮ್ ಇವಾಗ? ನನಗೆ ಏನೂ ಸಂಶಯವೇ ಇಲ್ಲ. ಓಕೆ, ವಿಂಗ್ ಕೊಡುದ್ರಲ್ಲಿ ವಿಂಗ್ ಕೊಡೋಣ ಹಾಗಾದ್ರೆ. ಖಂಡಿತ. ವಿನಯ್ ಮತ್ತು ದೀಪಿಕಾ ಒಂದೇ ಥರ ಕಾಣಿಸಿದ್ರೆ ಜೊತೆಗೆ ಬಂದಿದ್ದೀರಾ? ಹೌದು, ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್. ಓ, ಹಾಗೆ ಒಂದೇ ಥರ ಆಗಿದ್ದೀರಾ ಮೊದಲೇ. ಓಕೆ, ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಿಗೆ ಬಂದು ಪರ್ಫಾರ್ಮೆನ್ಸ್ ಹೇಗಿತ್ತು ನಿಮ್ಮದು? ತುಂಬ ಚೆನ್ನಾಗಿತ್ತು. ಜಡ್ಜಸ್ಗಳಿಗೆ ಖುಷಿ ಆಯಿತು. ಓಕೆ, ನಮಗೂ ಖುಷಿ ಆಯಿತು. ಹಾಂ, ಫಸ್ಟ್ ಪರ್ಫಾರ್ಮೆನ್ಸ್ ನನಗೆ ಓಕೆ ಒಳ್ಳೆ ಆಯಿತು. ಇಬ್ಬರು ವಿಂಗ್ಸ್ ಹಾಕೊಂಡು ಬಂದಿದ್ದೀರಿ, ಇಬ್ಬರು ಸೆಲೆಕ್ಟೆಡಾ? ಹೌದು. ಇನ್ನು ನೆಕ್ಸ್ಟ್ ರೆಡಿ ಆಗಿದ್ದೀರಾ? ನೆಕ್ಸ್ಟ್ ಯಾವ ಡ್ಯಾನ್ಸ್ ಅಂತ ನಮ್ಮ ಹತ್ರ ಹೇಳ್ಬೋದಾ? ನನ್ನ ಹತ್ರ ಹೇಳ್ಬೋದಾ? ಇಲ್ಲ, ಇನ್ನೂ ರೆಡಿ ಆಗಿಲ್ಲ, ಇನ್ನೂ ರೆಡಿ ಆಗಬೇಕಷ್ಟೇ. ನೀವು ಎಷ್ಟು ವರ್ಷದಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ನಾವು ಡ್ಯಾನ್ಸ್ ಬಿಟ್ಟು 12 ಇಯರ್ಸ್ ಆಯಿತು. ಇವಾಗ ಈ ಶೋಗೆ ಅಂತಲೇ ಈಗ ಒಂದು 2 ವೀಕ್ಸಿಂದ 1 ವೀಕ್ 2 ವೀಕ್ಸಿಂದ ಪ್ರಾಕ್ಟೀಸ್ ತಗೋತಾ ಇದ್ದೀವಿ. ಇಬ್ಬರು ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇದ್ರೆ ಮೊದಲು? ಹಾಂ, ಕಾಲೇಜಲ್ಲಿ ಇರುವಾಗ ಮಾಡ್ತಾಯಿತ್ತು, ಒಟ್ಟಿಗೆ ಮಾಡ್ತಾಯಿತ್ತು. ಆಮೇಲೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಸಿಕ್ಕಿದ್ರೆ ಒಟ್ಟಿಗೆ ಮಾಡ್ತಾಯಿತ್ತು. ಇದು ಈ ಕಡೆಯಿಂದ ಚಿನ್ನದ ಅದು ಕೇಳಿದ್ದು ನನ್ನ ಇನ್ಫಾರ್ಮೇಶನ್ ಜಸ್ಟ್ ಆಲುಕಾಸಿಂದ ಎಲ್ಲಿ ಅಂದ್ರೂ ಬಂದ್ರ. ನೀವು ಯಾವ ಥರ ಸಪೋರ್ಟ್ ಮಾಡ್ತಿದ್ದೀರಾ ಇವರಿಗೆ? ಫುಲ್ ಎನರ್ಜಿ ಜೋಶ್ ಹಾಕಿ ಎಲ್ಲ ಪಂಪೆಲ್ಲ ಹಾಕಿ ಕಳಿಸಿದ್ದೇನೆ. ಹಾಗೆ ಮಾಡಿ ಡ್ಯಾನ್ಸ್ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಅವರು ಡ್ಯಾನ್ಸ್ ಈ ಥರ ಎಲ್ಲ ಮಾಡಿ ಪಂಪೆಲ್ಲ ಹಾಕಿ ಕಳಿಸಿದ್ದಾರೆ. ಯಾವ ಥರ ಡ್ಯಾನ್ಸ್ ಅಂತ ಗೊತ್ತಾಗಿಲ್ಲ. ಕ್ಲಾಸಿಕಲ್ ಮತ್ತೆ ವೆಸ್ಟರ್ನ್. ನೀವು ಡ್ಯಾನ್ಸರಾ ಮೋಸ್ಟ್ಲಿ? ಹೌದು. ಅದಕ್ಕೆ ನೀವು ಈ ಥರ ಎಲ್ಲ ಇದೆ. ತಾವು ಯಾವ ಥರ ಸಪೋರ್ಟ್ ಮಾಡಿದ್ದೀರಾ? ಸೇಮ್ ಈ ಥರ ಅವರೇ ಎಲ್ಲ ಈ ಥರ ಸೇಮ್. ತಾವು? ನಾನು ಅವಳ ಅಮ್ಮ, ನನ್ನ ಆಶೀರ್ವಾದ ಅವಳಿಗೆ. ನೀವು ಈ ಥರ ಸಪೋರ್ಟ್ ಮಾಡಲಿಲ್ಲ? ಮಾಡಲಿಲ್ಲ ಇಷ್ಟವರೆಗೆ, ಹಾಗಾಗಿ ಇಲ್ಲ. ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲರೂ ಸಪೋರ್ಟ್ ಮಾಡಿದರೆ ತುಂಬ ಫುಲ್ಲು ಖುಷಿಯಲ್ಲಿದ್ದೀರಾ. ಏನು ಬೇಸರದಲ್ಲಿ ಹೇಳ್ತಿದ್ರು? ಸ್ವಲ್ಪ ಖುಷಿಯಲ್ಲಿ ಸ್ವಲ್ಪ ನಗಾಡ್ಕೊಂಡು ಹೇಳಿ. ಓಕೆ, ನೀವು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಲ್ಲಿ ಇವತ್ತು ಭಾಗವಹಿಸಿದ್ದೀರಾ. ನಿಮ್ಮನ್ನು ಖಾಲಿ ಕೈಯಲ್ಲಿ ಮನೆ ಕಳಿಸೋದಿಲ್ಲ. ನಿಮಗೆ ಅರುಣಾ ಮಸಾಲಾ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಇನ್ನು ಮುಂದೆ ನೀವು ಮನೆಗೆ ಹೋಗಿ ಡ್ಯಾನ್ಸ್ ಕಲಿಬೇಕಾದ್ರೆ ಅಡಿಗೆ ಮಾಡ್ತಾ ಡ್ಯಾನ್ಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ಅರುಣಾ ಕಡೆಯಿಂದ ನಿಮಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್. ಎನ್ನ ಪುದರ್ ಭವ್ಯ ಯಾಂಕ್ಲ ವಾಮಂಜೂರು ಪಚ್ಚನಾಡಿ ಹಿಡ್ದು ಬೈದ ಯಾನ್ ಪಂಡ ಡಾನ್ಸ್ ಸ್ಕೂಲ್ ಹಿಡ್ದು ಸ್ಟಾರ್ಟ್ ಮಂದೆ ಎಲ್ಲಿಯಪ್ಪನದಿಂದ ಡಾನ್ಸ್ ಸ್ಟಾರ್ಟ್ ಮಂದೆ. ಡಾನ್ಸ್ ಪಂಡ ಹಿಂಗೆ ದಾದಂದು ಗೊತ್ತಿತ್ತು ಎಲ್ಲಿಯಪ್ಪನಾಗ. ಡಾನ್ಸ್ ಟಿ ವಿ ಹಿಡ್ತುದೇ ಕಲ್ತಿನತ್ತಂದೆ ಇಂಚಿನಲ್ಲ ಇಂಚ ಪೋದು ಪಿದ ಹಿಡ್ದು ಕಲ್ತಿನ ಪಂದಿಜ್ಜಿ. ಟಿ ವಿ ಹಿಡ್ದು ಇಂಚ ಸ್ಟೆಪ್ ಪಾಡ್ಯಾರ ಅಂಚನೆ ನಾಲ್ತೊಂದಿತ್ತ ಐದು ಬಕ್ಕ ಒಂದು ಚೂರು ಸಪೋರ್ಟ್ ಮನ್ಪೆ ಸ್ಟಾರ್ಟ್ ಮಾಡ್ತೀರಿ. ಊರ್ದಕ್ಲು ಊರ್ದಕ್ಲು ಸಪೋರ್ಟ್ ಮನ್ಪೆ ಸ್ಟಾರ್ಟ್ ಮಾಡ್ತೀರಿ. ಸೊಸೈಟಿದಕ್ಲು ಪೂರ ಸಪೋರ್ಟ್ ಮಂತದ್ದು ಇತ್ತೆ. ಲಾಸ್ಟ್ 2 years ಬ್ಯಾಕ್ ನಾನು DID ಡಾನ್ಸ್ ಮಮ್ಮಿಗೆ ಪೋದಿತ್ತೆ. ಅವಳು 3-4 ರೌಂಡ್ಸ್ ಬತ್ತೆ ಅನ್ನ ಬಕ್ಕ ಒಂಚೂರು ಪ್ರಾಬ್ಲಮ್ ಅಣ್ಣಂಚ ಅದು ಬರ್ರಾಯ್ಜಿ ಬಕ್ಕ ಇಂಕ್ಲು ಕಸ್ತೂರಿ TV ಜಾಕ್ಪಾಟ್ ಪ್ರೋಗ್ರಾಮ್ ಇಡ್ಲ ವಿನ್ನರ್ ಅಂಚ ಮಸ್ತ್ ಪ್ರೋಗ್ರಾಮ್ ಪೂರ ಪಾರ್ಟಿಸಿಪೇಟ್ ಮಂದ ಮಸ್ತ್ ಪ್ರೋಗ್ರಾಮ್ ವಿನ್ನರ್ಸ್ ಆತ ಮಸ್ತ್ ಎನ್ನ ಹಸ್ಬೆಂಡ್ ಮಸ್ತ್ ಒಂದು ಮನ್ಪೇರು ಹೆಂಗೆ ಸಪೋರ್ಟ್ ಮನ್ಪೇರು. ಡಾನ್ಸ್ ಪನ್ನಾಗ ಒಯ್ಕ್ಲ ಓಕೆ ಬನ್ಪೇರು ಓಲ ಬುಡ್ಚಿ ಪನ್ಪುಜೇರು. मेरे हस्बैंड मेरे पुदार योगीश पुजारी पंडद आर इते सिविल जॉब मंतोलेर आई बक डांस कोरियोग्राफर बक जुम्बा फिटनेस सेंटर उंडु अर्न आर ಹೆಂಗೆ ಮಸ್ತ್ ಡ್ಯಾನ್ಸಿಗೆ ಮಸ್ತ್ ಸಪೋರ್ಟ್ ಮಂತಂದುಲ್ಲೇರು ಅಂಚ ಅದು ಹೆಂಗೆ ಮಸ್ತ್ ಇನ್ನಕ್ಕೆ ಈ ಪ್ರೋಗ್ರಾಮ್ ಬಾರಿ ಖುಷಿ ಆವೊಂದುಂಡು. ಥ್ಯಾಂಕ್ ಯು.
ತರ್ಗಡದಚ್ಚಂ ತಜಂ ತಗದರ್ಗಡದಗದಚ್ಚಂ ತಜಂ ತಕಿಟತ ತಗದಿನ್ ದಿನ್ ನಕ್ಕದದಿನ್ ತಗದಿನ್ ದಿನ್ ತರ್ಗಡದಂ ತರ್ಗಡದಂ ತಾ ದಿನ್ ತಕಿಟ ದಿನ್ ತಕಿಟ ದಿನ್ ತಕಿಟ ಕಡಗದಂ ಸುಂದರವದನಾ ಸುಂದರವದನಾ ಅಭಿನವ ಮದನ ರಸಮಯ ಲೋಕಂ మనదేరా తరి చేరగా నీకు భయమేలా మురి పెంచగా ఇంత దిగులేలా చాలు నీలు పిడియము పలపు తలపు పులకలులు గగులు గగ తోం 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 రారా ಭವ್ಯ ಎಸ್ ಸರ್ ಏನನಿಸಿತು? ಖುಷಿ ಆಗ್ತಾ ಉಂಟು, ಒಂದು ಕಡೆಯಿಂದ ಹೆದರಿಕೆ ಆಗ್ತಾ ಉಂಟು. ಯಾಕೆ? ಏನೋ ಗೊತ್ತಿಲ್ಲ. ಲಕ 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 ಲಕ. ಇದನ್ನ ಯಾಕೆ ಚೂಸ್ ಮಾಡಿದ್ರಾ? ಇದು ಅಂದ್ರೆ ನನ್ನ ಫೇವ್ರೆಟ್ ಡಾನ್ಸ್, ಫೇವ್ರೆಟ್ ಅವರು ಹೀರೋಯಿನ್ ನನ್ನ ಫೇವ್ರೆಟ್. ಹಾಗೂ ನಾನು ಈ ಸಾಂಗ್ ಅಲ್ಲಿ DID ಅಲ್ಲಿ 3-4 ರೌಂಡ್ಸ್ ಬಂದಿದ್ದೇನೆ. ಓಹೋ 3-4 ರೌಂಡ್ಸ್ ಹೆದರಿಸಿಯೇ ಬಂದ್ಬಿಟ್ರ ಅಂತ ಜಡ್ಜಸ್ಸಿಗೆ ಹೆದರಿಕೆ ಕೊಟ್ಟು. ಇದು ಒಂದೇ ಸಾಂಗ್ ಇಟ್ಕೊಂಡ ಇದೇ ಸಾಂಗ್ಸ್ ಅವರಂದ್ರೆ ಸೇಮ್ ಸಾಂಗ್ ನೀವು ಇದು ಮಾಡ್ಬೇಕಂತ ಹೇಳಿದ್ರು. ಹಾಗೆ ಈ ಸಾಂಗ್ ಅಲ್ಲೇ ನಾನು 4 ರೌಂಡ್ಸ್ ತನಕ ಬಂದೆ. ಓಕೆ, ನಮ್ಮಲ್ಲೀಗ ಒಂದು ರೌಂಡ್ ಮಾಡಿದ್ದೀರಿ. ಹೌದು. ಮೊದಲನೇ ರೌಂಡಿಗೆ ಹೋಗ್ತೀರಾ ಇಲ್ವಾ ಅಂತ ಹೇಳುವಂತಹ ನಿರ್ಧಾರವನ್ನು ನಾವು ಪೆಂಡಿಂಗ್ ಇಡ್ತಾ ಇದ್ದೇವೆ. ಆದರೆ ಮಾಡಿದ್ದನ್ನು ಚಂದ ಮಾಡಿದ್ದೀರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಭವ್ಯ, ನಮ್ದು ಜಡ್ಜಸ್ ದಾದ ಪಂಡೇರು ಇರೆಗೆ ಎಂಚಾಂಡ್ ಜಡ್ಜಸ್ ಓಕೆ ಲೈಕ್ ಅಂಡ್ ಬೊಕ ಪೆಂಡಿಂಗ್ ಹಿಡಿದೀತೇರು ನನ್ನ ತೂ ಹೊಡೆದ ಆದಂಡು ವೆಯ್ಟ್ ಮಂತಂದಿಲ್ಲ. ಇರು ನಾಗವಲ್ಲಿ ಡ್ಯಾನ್ಸ್ ಮಾಡ್ತಾರೆ. ನಾಗವಲ್ಲಿ ರಾರಾ ರಾರ ಪಂಡ ಇರು ಬಾರಿ ಕೋಪಡುಲ್ಲರು ಕೋಪಡ ಪೆಂಡಿಂಗ್ ದೀತೇರ ಎಂತ ಗರ್ವ ಉಂಡು ಇತ್ತಿನ ಇನ್ನು ಅಮಾವಾಸ್ಯೆ ಎಲ್ಲ ಬೇತೆ ತೂ ಹೊಡೆದ ಆದನ್ ಇರು ಪೊಕ್ಕಡೆ ನಾನು ಪೊಡಿ ಪೌಂದುಲ್ಲಾರ ಅಂದು ಇರ್ಲ ಪೋಡಿ ಹೊಡು ಇರು ಮಸೆ ಒಂದುಲ್ಲಾರು ಇರೇನತ್ತು ಎನ್ನ ಕಣ್ಣನ ಎದುರುಡಿಲ್ಲಿರೋದ್ರಿಂದ ಅರೇನ ಓಕೆ ಅರೇನ ಲೆತ್ತೊಂಬ ಇದ್ದಾರೆ ಅಂದು ಅರೇನ ಲೆಪ್ಪೋಲೆ ಎಸ್ ಯೋಗೀಶ್ ಈರ ಮೇರೆಗೆ ಡ್ಯಾನ್ಸ್ಗೆ ಎಂಚ ಸಪೋರ್ಟ್ ಮಾಡ್ತೊಂದುಲ್ಲಾರ ಆ್ಯಕ್ಚುಲಿ ಯಾನ್ಲ ಒಂಜಿ ಕೊರಿಯೋಗ್ರಾಫರ್ ಸೊ ಒಂಚದು ಅರೆಗ್ ಆಲ್ಮೋಸ್ಟ್ ಒಂಜಿ ಪ್ರೋಗ್ರಾಮ್ಸ್ ಇತ್ತಲ್ಲ ನಾನು ಸಪೋರ್ಟ್ ಮಾಡ್ಬ ಪ್ರತಿ ಒಂಜಿಕ್ಲ ಸೊ ಅರೆ ಆ್ಯಕ್ಚುಲಿ DID ಡ್ಯಾನ್ಸ್ ಮಟ್ಟ ಪೋತೇರು ಸೊ 4 ರೌಂಡ್ಸ್ ಮೆಗಾ ಆಡಿಷನ್ ಮಟ್ಟ ಪೋದು ಸೇಮ್ ಸಾಂಗ್ ಆ್ಯಕ್ಚುಲಿ ಔಟ್ ಆದರೆ ಎಲಿಮಿನೇಟ್ ಆದೇರು ಸೊ ಅಲ್ಪ ಮೆಗಾ ಆಡಿಷನ್ ಆ್ಯಕ್ಚುಲಿ ಡಾನ್ಸ್ ಪ್ರಾಕ್ಟೀಸೇ ಮಂದಿಜಿ ಆನ್ ಸ್ಟೇಜ್ ಡೈರೆಕ್ಟ್ ಇತ್ತ ಬತ್ತೀನಿ ಪರ್ಫಾರ್ಮೆನ್ಸ್ ಮಂತೀನಿ ಅಂಚಾದ ಹೆಂಗೆ ಕೊಂತ ಕನ್ಫ್ಯೂಸ್ ಲಾಂಡ್ ಬಕ್ಕ ಎನ್ನ ಪ್ರಾಪ್ಸ್ ಪೂರ ಮುಂದಲೆ ಪೂರ ಎನ್ನ ಮೋನಿಗೆ ಕೂಡ್ದು ಕಣ್ಣು ಕೂಡ ಹೆಂಗೆ ಸ್ಟೇಜ್ ಎಲ್ಲ ತೋಜಿಜಿ ಡಾನ್ಸ್ ಮಂದ ಪ್ರಾಕ್ಟೀಸ್ ಒಂದು ಪರ್ಫಾರ್ಮ್ ಮಂದ ಅಂಚಾದ ಏನಂತೆ ನರ್ವಸ್ ಆಯ ಅರುಣ ಮಸಾಲ ದಾಖಲೆ ನಿಕ್ಲಿಗೆ ಒಂಜಿ ಮಸಾಲಾ ಪೌಡರ್ ಕೂರೊಂದುಲ್ಲೇರು ನನ್ನ ನಿಕ್ಲೆ ಡ್ಯಾನ್ಸ್ ಮಲ್ಪುನಾಗ ಇರ್ ಕೊರಿಯೋಗ್ರಾಫರ್ ಆರ್ ಡ್ಯಾನ್ಸರ್ ಅಂಚಾದ ಪುನಾಗ ರಡ್ಡಿ ಜನಲ್ಲ ನನ್ನ ಅಡಿಗೆ ಮಲ್ಪುನಾಗ ಮಸಾಲ ಅರುಣ ಮಸಾಲ ಪಾಡ್ದೆ ಡ್ಯಾನ್ಸ್ ಮಲ್ತೊಂದು ಅಡಿಗೆ ಮಲ್ಪೊಡು ಬಂದು ಅರುಣ ಮಸಾಲ ಇರ್ತದೆ ನಿಕ್ಲಿಗೆ ಒಂಜಿ ಸ್ಪೆಷಲ್ ಗಿಫ್ಟ್. ನಮಸ್ಕಾರ, ಏನಪ್ಪದ ಪ್ರಮೀಳಾ ದೇವಾಡಿಗಂದು ಯಾನು ಕಾರ್ಕಳಡ್ದು ಬೈದೆ ಇದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಪಂಡ್ ಕಾಂಪಿಟೇಷನ್ ಅವನುಂಡು ಪಂಡ ಎನ್ನ ಕೊರಿಯೋಗ್ರಾಫರ್ ಪ್ರವೀಣ್ ಪಂಡದುಲ್ಲೇರು ಬಗ್ಗೆ ಎನ್ನ ಫ್ರೆಂಡ್ಸ್ ನಕುಲು ಅಕುಲು ಪಂಡೇರು ಅದು ಒಂದು ಕಾಂಪಿಟೇಷನ್ ಅವನುಂಡು ಪಂಡದು ತುಕೆ ಎಂಕುಲ ಮನಸ್ಸು ಮತ್ತವರ ಮಲ್ಪುಗ ಪಂಡದು ಅಂಚೊಂದು ನಮ್ಮ ಟಿವಿಡ್ ಒಂದು ಫಸ್ಟ್ ಟೈಮ್ ಕೇಬಲ್ ಮುಖಾಂತರ ಒಂದು ಬರೋಂದುಂಡು ಪಕ್ಕ ಜನಕ್ಲಿಗ್ಲ ಒಂದು ಬಾರಿ ಎಡ್ಡೆ ಚಾನ್ಸ್ ಆತಂಡು ಮಲ್ಪುಗ ಪಂಡದು ಎನ್ನ ಇಲ್ಲಾಡು ಎನ್ನ ಹಸ್ಬೆಂಡ್ ಹೆಂಗೆ ಮಸ್ತ್ ಪ್ರೋತ್ಸಾಹ ಕೊರಿಯರು ಯಾ ಫಸ್ಟ್ ಟೈಮ್ ಉಂಡು ಪನ್ನಾಗ ಅದು ಪೋಲೆ ಪಂಡದು ಹೆಂಗೆ ಪ್ರೋತ್ಸಾಹ ಮಸ್ತ್ ಕೊರಿಯರು ಅಂಚದ ಹೆಂಗೆ ಭಾರಿ ಖುಷಿ ಅವನುಂಡು ಮೇರೆನ್ನ ಕಂಡನೆ ರಮೇಶ್ ದೇವಾಡಿಗ ಪಂಡದು ಆರ್ ಎಕ್ಸ್ ಕೌನ್ಸಿಲರ್ ಆದಿತ್ಯರು ಬಕ್ಕ ಇತ್ತೆ ಬಿಸ್ನೆಸ್ ಮಂತಂದಿದ್ದೇವೆ ಬಕ್ಕ ಮೊಕ್ಕು 2 ಜನ ಎನ್ನ ಫ್ರೆಂಡ್ಸ್ ನಕುಲು ಹೆಂಗೆ ವೆಲ್ ವಿಷಯರ್ ಅಕುಲು ಹೆಂಗೆ ಸಪೋರ್ಟ್ ಕೊರೆ ಮುಲ್ಬ ಇದ್ದೇವೆ.
चंद्राची ग आ पडहिला चंद्राची चंद्राची ग नवराई माझी नवसाची ग अप्सरा जशी इंद्राची ग औराई चली शर्माती घबराती वो पिया के घर इठलाती बल खाती वो सुरमई नैना छलकाती वो पिया के घर भरमाती सकुचाती वो घूंघट में मुखड़ा छुपा के चली थी 18 बरस की कवारी कली थी घूंघट में मुखड़ा छुपा के चली थी हंसी गोरी चले के खेत में कोई चोरी चले के खेत में ಪ್ರಮೀಳಾ ಓಕೆ ಡ್ಯಾನ್ಸ್ ಎಡ್ಡೆ ಆಯ್ತಂಡು ಬಟ್ ಒಂದು ಸಿಂಪಲ್ ಸ್ಟೆಪ್ ಆದ್ಬೋದು ನಾತೆ ಅದರ್ವೈಸ್ ಡ್ಯಾನ್ಸ್ ಶೋಕ್ ಆತಂಡು ಓಕೆ ಒಂದು ಶ್ರೀದೇವಿ ಸಾಂಗ್ 2 ಮಾಧುರಿ ದೀಕ್ಷಿತ್ ಸಾಂಗ್ ತಗೊಂಡಿದ್ದೀರಿ ನೀವು ಕಾರಣ ಕೇಳ್ಬೋದಾ ಆ್ಯಕ್ಚುಲಿ ನನಗೆ 2 ದಿವಸ ಮುಂಚೆ ಗೊತ್ತಾದದ್ದು ಕಾಂಪಿಟಿಷನ್ ಉಂಟಂತ ಸೊ ಮೊದಲು ಇದು ರೆಡಿ ಮಾಡಿದ್ದು ಸ್ವಲ್ಪ ಚೇಂಜಸ್ ಉಂಟು ಅದು ನಿನ್ನೆ ಒಂದು ದಿವಸದಲ್ಲಿ ರೆಡಿ ಮಾಡಿದ್ದು ಸ್ವಲ್ಪ ಸೊ 2 ದಿನದ ಪ್ರಾಕ್ಟೀಸಲ್ಲಿ ನೀವು ಇಲ್ಲಿಗೆ ಬಂದಿದ್ದೀರಿ ಹೌದು 2 ದಿನದಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀರಿ 2 ದಿನದ ಮೊದಲಷ್ಟೇ ಗೊತ್ತಾಯಿತು ಅಂತ ಹೇಳಿದ್ರಿ 2 ದಿನದ ಪ್ರಾಕ್ಟೀಸಿಗೆ ಚಂದವೇ ಮಾಡಿದ್ದೀರಿ ಆದರೆ ಈ ನಮ್ಮ ಟಿ ವಿಯ ಡಾನ್ಸ್ ಮಮ್ಮಿ ಡಾನ್ಸ್ ಪ್ರೋಗ್ರಾಮ್ ಬಗ್ಗೆ 1.5 ತಿಂಗಳಿಂದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊಮೋಸ್ ಆಗ್ತಾನೆ ಉಂಟು ಫೇಸ್ಬುಕ್ಕಲ್ಲಿ ವಾಟ್ಸಪ್ ಕೂಡ ಹೋಗಿದೆ ಮತ್ತು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಜನರಿಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಬೇಕು ಅಂಥೇಳಿ ನಮ್ಮ ಟಿ ವಿಯವರು ಸರ್ವಶ್ರೇಷ್ಠ ಶ್ರಮ ಪಟ್ಟಿದ್ದಾರೆ ನಿಮಗೆ ಗೊತ್ತಾಗದ್ದು ಸ್ವಲ್ಪ ಬೇಜಾರಿದ ಸಂಗತಿ ಪರವಾಗಿಲ್ಲ 2 ದಿನದ ಪ್ರಾಕ್ಟೀಸಿಗೆ ಒಳ್ಳೆಯದೇ ಮಾಡಿದ್ದೀರಿ ಯಾಕಂದರೆ ಏನು ಸುಲಭ ಏನಲ್ಲ ಫಾಸ್ಟ್ ಸ್ಟೆಪ್ ಹಾಕೋದು ಒಳ್ಳೆ ಮಾಡಿದ್ದೀರಿ ನೀವು ಥ್ಯಾಂಕ್ ಯು ಡಿಸಿಷನ್ ಬಗ್ಗೆ ಹೇಳೋದಿದ್ರೆ ನಾವು ಪ್ರಾಯಶಃ ಇದನ್ನು ಪೆಂಡಿಂಗ್ ಇಡ್ತೇವೆ ಓಕೆ ಥ್ಯಾಂಕ್ ಯು ಪೆಂಡಿಂಗ್ ಅಂತ ಹೇಳಿದ್ರೆ ಸಿಲೆಕ್ಟ್ ಆಗಿಲ್ಲ ಅಂತಲ್ಲ ಓಕೆ ಥ್ಯಾಂಕ್ ಯು ಪ್ರಮೀಳಾ ಮ್ಯಾಮ್ ನೋಟಿಗೆ ಮಸ್ತೇನೋ ಒಳ್ಳೆರೆ ಸರಿ ಏನಬೋದರೆ ರಮೇಶ್ ಮಾಡೋದು ರಮೇಶ್ ಓಕೆ ರಮೇಶ್ ಇರು ಮೇರೆಗೆ ದಾದಾವಡು ನಾ ಕಂಡನೆ ಅಯ್ಯೋ ದೇವರ ಮೇರೆಗೆ ನಾಚಿಕೆ ಆಪನೆ ಇರು ನನ್ನ ಫ್ರೆಂಡ್ ಓಕೆ ಫ್ರೆಂಡ್ ಈರಾರಿಗೆ ಡ್ಯಾನ್ಸ್ ಮಲ್ಪರೆ ಎಂಚ ಸಪೋರ್ಟ್ ಮಲ್ಪೋರು ಡ್ಯಾನ್ಸ್ದ ಉಮೇದ್ ಇತ್ತು ನಂಚೆ ಮಲ್ಪರೆ ಏನು ಸಪೋರ್ಟ್ ಮಲ್ತೊಂದಿಲ್ಲ ಇದು ತುಂಬ ಡ್ಯಾನ್ಸರೇ ಡ್ಯಾನ್ಸರ್ ಅಂತ ಸ್ಪೋರ್ಟ್ಸ್ ಅಥ್ಲೆಟ್ಸ್ ಅದು ಬರುತ್ತೆ ಈರು ಡ್ಯಾನ್ಸ್ ಮಲ್ಪಿಚ ಬೇರೆ ಇಲ್ಲಾಡಿ ಏಪಲ್ಲ ಡ್ಯಾನ್ಸ್ ಮಲ್ತೊಂದು ಬೇರೆ ಮಲ್ಪೇರು ಪದ್ಯ ಬಂಡ್ ಬೇರೆ ಅರೆಗೆ ಅವೇ 2 ಹವ್ಯಾಸ ಉಂಟು ಈಗ ಡ್ಯಾನ್ಸ್ ಅಂತ ಜಾಸ್ತಿ ಸಪೋರ್ಟ್ ಮಲ್ತೊಂದಿಲ್ಲ ಪದ್ಯದ ನಿಜಿ ಪದ್ಯ ಬಂಡ ಅಕ್ಕಲು ಕ್ಲಾಸ್ ಬರೋದೇತು ನೋಡತ್ತೆ ಅಂಚ ಇಂಚೆನೆ ಪನ್ನೊಂದಿಪ್ಪರು ಅಂಡ ಕ್ಲಾಸ್ ಮತ್ತೆ ಪೋಂದಿಜ್ಜೆ ನನ್ನ ಬೋರ್ಡ್ಗೆ ಇತ್ತೆ ಡ್ಯಾನ್ಸ್ ಮಲ್ಪುನ ಇಲ್ಲ ಅಡಿಗೆ ಪುರ ಮಲ್ಪುನ ಡ್ಯಾನ್ಸ್ ಮಲ್ತೊಂದಿಲ್ಲರೆ ಅಡಿಗೆ ಮಲ್ಪುನ ಮಲ್ಪುಜಾರೆ ಫ್ರೀ ಟೈಮ್ ಇಡು ಮಲ್ಪೇರು ಫ್ರೀ ಟೈಮ್ ತಿಕ್ಕೊಂಡೆ ಜೋಕುಲು ತಿಕ್ಕೊಂಡು ಜೋಕುಲು ಪೂರ ಶಾಲೆ ಬರೋ ಆಯ್ಬೇಕು ಇಲ್ಲದ ಬೇಲೆ ಆಯ್ಬೇಕು ಟೈಮ್ ತೆಕ್ಕನ ಜೋಕುಲೇನು ಶಾಲೆ ಕಾಡ ಬಿಡ್ದು ಬೇರೆ ಇಲ್ಲ ನಲಿಪುನಿ ನಲಿಪುವೇರು ನಲಿ ಪಡ್ಕೊಂಡು ಈರೆಗ ಫುಲ್ ಸಪೋರ್ಟ್ ಉಂಡು ಸರಿ ನಿಖಿಲ್ ಜಡ್ಜಸ್ ದಾದ ಬಂಡೇರು ಜಡ್ಜಸ್ ಪೆಂಡಿಂಗ್ ದಿತ್ತೇರು ತೂಕ ಅದರಷ್ಟೇ ತಿಕ್ಕೊಂಡು ಓಕೆ ಖಂಡಿತ ನಮ್ಮ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅತ್ತೆ ಅದಕ್ಕೋಸ್ಕರ ಓಕೆ ನಿಕ್ಲೇನು ಖಾಲಿ ಕೈಟ್ ಕಡಬಿಡ್ಜ ನಿಕ್ಲೆಗೋಸ್ಕರ ಅರುಣಾ ಮಸಾಲದಾಗ್ಲು ಒಂಜಿ ಎಡ್ಡೆ ಉಡುಗೊರೆ ಕೊರೊಂದುಲ್ಲೇರೆ ನಿಕ್ಲೆಗ್ ಅರುಣಾ ಮಸಾಲದ ಕಡೆ ಇರ್ದು ಒಂಜಿ ಇನಾಮು
mommy dance. Dance, mommy dance. Dance, mommy dance. Dance, mommy dance. Dance, mommy dance. ಎನ್ನ ಪುದರ್ ರಶ್ಮಿತಾ ಶೆಟ್ಟಿಂದ ಎನ್ನ ಹಸ್ಬೆಂಡ್ನ ಪುದರ್ ವಿನೋದ್ ಶೆಟ್ಟಿಂದ ಎಂಕ್ ಡ್ಯಾನ್ಸ್ ಪಂಡ ದುಂಬುದ್ಲ ಮಸ್ತ್ ಇಷ್ಟ ಎಲ್ಲಿಯಪ್ಪನಾಗಲ ಡ್ಯಾನ್ಸ್ ಮಂತೊಂತೆ ಬಟ್ ಮ್ಯಾರೇಜ್ ಆದಕ್ಕ ಡ್ಯಾನ್ಸ್ ಸ್ಟಾಪ್ ಮಂತೆ ಇತ್ತೆ ಎಂಕ್ಲಿಗೆ ಒಂಜಿ ಎಡ್ಡೆ ಒಂಜಿ ಅವಕಾಶನ ನಮ್ಮ ಟಿ ವಿದಕ್ಕೆ ಮಂತ್ ಕೊಡ್ತೇವೆ ನೆಕ್ಸ್ಟ್ ಇಲ್ಲದಕ್ಕುಲ್ಲ ಎನ್ನ ಹಸ್ಬೆಂಡ್ಲ ಮಸ್ತ್ ಸಪೋರ್ಟ್ ಮಂತೊಂದುಲ್ಲೇರು ಅಂಚೆ ಮಸ್ತ್ ಖುಷಿ ಆವೊಂದುಂಡು ಪಾರ್ಟಿಸಿಪೇಟ್ ಮನ್ಪೆರೆ ಎಂಕ್ ಏತಾಪುಂಡ ಅದು ಟ್ರೈ ಮನ್ಪೆ Sone sone atole lakha, sone sone atole. Yeah. Takdiya rendi akha, takdiya rendi akha. Yeah. What's up? Juvie she put up a show. Unless I'm impressed, baby, I gotta go. I won't lie and tell you that I'll take it slow, but tonight no bites, 'cause the wife will know. Sone sone atole lakha, sone sone atole lakha. Takdiya rendi akha, takdiya rendi akha. Main ki dasa apni ve, action karda hai tarifa. Ha mere husn de kone 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 di, kone kone di. Oh baby doll me sone di, oh baby doll me sone di, oh baby doll me sone di, oh baby doll me sone di. ये दुनिया पित्तल दी, ये दुनिया पित्तल दी, ये दुनिया पित्तल दी. Oh baby doll me sone di, oh baby doll me sone di, oh baby doll me sone di, oh baby doll me sone di. गोरे गोरे पैरों विच नचदी नूं बेद होवे लावा चंग बाम सोणीए नच नच तक जगी बाह विच मेरी अज कर ले आराम सोणीए गोरे गोरे पैरों विच नचदी नूं बेद होवे लावा चंग बाम सोणीए नच नच तक जगी बाह विच मेरी अज कर ले आराम सोणीए चमका चमका मेरिया मैं चम चम करके चमका लावा झंडू बाम ज नच दे पैजन थमका चमका चमका मेरिया मैं चम चम करके चमका लावा झंडू बाम ज नच दे पैजन थमका मेरे ही चर्चे मेरिया ही गल्ला जग सारा करदा नी बार बार वे ये दुनिया पित्तल दी, ये दुनिया पित्तल दी, ये दुनिया पित्तल दी. Oh baby doll me sone di, oh baby doll me sone di, oh baby doll me sone di, oh baby doll me sone di. ರಶ್ಮಿತಾ ವಿ ಶೆಟ್ಟಿ ಹಾಂ ಸರ್ ಪಲ್ಲೆ ಏತ್ ವರ್ಷ నుంచి ಡ್ಯಾನ್ಸ್ ಮಂತೊಯ್ತಾರೆ ಡ್ಯಾನ್ಸ್ ದುಮ್ ಮಂತೊಂತೆ ಕಾಲೇಜ್ ಡೇಸ್ದು ಹಾ. ಪಂಡ 5 years ಅಂಡ್ ಸ್ಟಾಪ್ ಮಂತದ್ದು ಮ್ಯಾರೇಜ್ ಆಯ್ದಕ್ಕ ಮಂತಿಜ್ಜಿಂದು ಒಂದ್ಸಲ ಮಂತಿದ್ದಾರೆ ಜಿಲ್ಲಡ್ ಮಾತ್ರ ಮಂತೊಂತ ಹಸ್ಬೆಂಡ್ ಒಟ್ಟಿಗೆ ಹಸ್ಬೆಂಡ್ ಒಟ್ಟಿಗೆ ಹಸ್ಬೆಂಡ್ ವೈದ್ಯರೇ ಅಂದ್ ಅರೆಗ್ಲ ಡ್ಯಾನ್ಸ್ ಬಿಡು ಮಸ್ತ್ ಇಷ್ಟ ತುಲೆಪ್ಪುಲಾರ ಸ್ಟೇಜ್ ನಮಸ್ಕಾರ ಸೆಟ್ರೆ ಇರ್ನ ಬುದರ್ ವಿನೋದ್ ಇರ ಮಸ್ತ್ ಸಪೋರ್ಟ್ ಮಾಡ್ತದಲ್ಲ ಡ್ಯಾನ್ಸ್ಗೆ ಮಸ್ತ್ ಸಪೋರ್ಟ್ ಮಾಡ್ತದೆ ಇರಗ ಒಂತ ಡ್ಯಾನ್ಸ್ ಎಲ್ಲ ಟಚ್ ಉಂಟಾ ಎಲ್ಲ ತುಂಬ ಇಂಚ ಡ್ಯಾನ್ಸ್ ಮಾಡ್ತಂತ ಮನು ಇತ್ತದಲ್ಲ ಮನ್ಪೊಲೆ ಒಂಚೂರು ಅರನೊಟ್ಟಿಗೆ ಸರ್ ಒಂಚೂರು ಮನ್ಪೊಲೆ ದುಃಖ ಒಂಚೂರು ಮನ್ಪೊಲೆ ಸಾಂಗ್ ಪ್ಲೀಸ್ Sone sone atole lakha, sone sone atole. Yeah. Takdiya rendi akha, takdiya rendi akha. Yeah. What's up? Juvie she put up a show. Unless I'm impressed, baby, I gotta go. I won't lie and tell you that I'll take it slow, but tonight no bites, 'cause the wife will know. Sone sone atole lakha. ಎಡ್ಡೆ ಮಂತಾರೆ ಡ್ಯಾನ್ಸ್ ಥ್ಯಾಂಕ್ ಯು ಸರ್ ಡ್ಯಾನ್ಸ್ ಅಂತ ತಪ್ಪು ನಮ್ಮ ಪುರ ಬೇತ ಡ್ಯಾನ್ಸ್ ಮಾಡ್ಕೊಂಡು ಓಕೆ ಎಡ್ಡೆ ಮಂತಾರೆ ಡ್ಯಾನ್ಸ್ ಅರುಣ್ ಒಂದು ಪಾಯಿಂಟ್ ನೋಟ್ ಮಾಡಿದ್ರಾ ಯಾವ್ದು ಮೇಡಮ್ ಅವರು ರಶ್ಮಿತಾ ಬರೇ ಸ್ಟೆಪ್ಸ್ ಹಾಕ್ತಾ ಇರುವಾಗ ಅವರ ಗಂಡ ಅವರ ಕೈ ಹಿಡ್ಕೊಂಡು ಸ್ಟೆಪ್ಸ್ ಹಾಕ್ಲಿಕ್ಕೆ ನೋಡ್ತಾ ಇದ್ರು ಕೈ ಬಿಟ್ಟು ಬಿಟ್ಟು ಡ್ಯಾನ್ಸ್ ಬೇಡ ಕೈ ಹಿಡ್ಕೊಂಡೇ ಡ್ಯಾನ್ಸ್ ಮಾಡುವ ಅಂತ ಹೇಳಿ ಗಂಡ ಹೆಂಡತಿ ಒಟ್ಟಿಗೆ ಕೈ ಹಿಡಿದು ಡ್ಯಾನ್ಸ್ ಮಾಡ್ತಾ ಇದ್ರು ಇಲ್ಲ ಸ್ಟೇಜಲ್ಲಿ ಅವರು ಮಾಡ್ತಿರುವಾಗ ಅವ್ರು ನೋಡ್ತಿದ್ದ ಗಂಡನನ್ನೇ ಕೆಳಗಡೆ ಕುತ್ಕೊಂಡು ಓಹೋ ಅವಾಗ ಸಹ ಡ್ಯಾನ್ಸಲ್ಲಿ ಹೌದು ಸಾಮರಸ್ಯ ಇರ್ತದೆ ಹೊಂದಾಣಿಕೆ ಇರ್ತದೆ
ಇವರದ್ದು ಜೀವನದಲ್ಲಿ ಕೂಡ ಅದೇ ರೀತಿ ಸಾಮರಸ್ಯ ಹೊಂದಾಣಿಕೆ ಉಂಟು ಅಂತೇಳಿ ಗೊತ್ತಾಗ್ತದೆ ನೋಡುವಾಗ, ಗಂಡ ಹೆಂಡತಿಯನ್ನು ನೋಡುವಾಗ. ಹೌದು, ಡ್ಯಾನ್ಸ್ ನೋಡುವಾಗ, ಗಂಡ ಹೆಂಡತಿಯನ್ನು ನೋಡುವಾಗ ಸಂತೋಷ ಆಯಿತು. ಯಾಕಂದರೆ ಅದು ತುಂಬ ಮುಖ್ಯ. ಸಂಸಾರದಲ್ಲಿ ಹೊಂದಾಣಿಕೆ ಇರೋದು, ಸಾಮರಸ್ಯ ಇರೋದು, ಇಬ್ಬರು ಒಂದೇ ರೀತಿಯಾಗಿ ಮುಂದುವರಿಯುವುದು ತುಂಬ ಮುಖ್ಯ. ಅವ್ರು ಹೇಳಿದರು ಮನೇಲಿ ಡ್ಯಾನ್ಸ್ ಮಾಡ್ತಾ ಇರ್ತೇವೆ ಅಂತ, ಅಂದರೆ ನಿಮ್ಮ ಇಬ್ಬರದ್ದು ಇಂಟ್ರೆಸ್ಟ್ ಒಂದೇ ಅಂತಾಯಿತು. ಅದು ತುಂಬ ಖುಷಿ ಆಯಿತು ನೋಡಿ. ಹೀಗೆ ಸಂತೋಷವಾಗಿ ಮುಂದೆ ಹೋಗ್ತಾ ಇರಿ ಅಂತ ಹೇಳ್ತಾ, ಇವತ್ತಿನ ಸ್ಪರ್ಧೆಯ ಬಗ್ಗೆ ಹೇಳಬೇಕಾದ್ರೆ ರಶ್ಮಿತಾ ಚಂದ ಡ್ಯಾನ್ಸ್ ಮಾಡಿದ್ರಿ. ಕೆಲವು ಪೋರ್ಷನ್ ಬಾಡಿ ಮೂವ್ಮೆಂಟ್ ಒಳ್ಳೆಯದೆ, ಕೆಲವು ಸ್ಟೆಪ್ಸ್ ಸ್ವಲ್ಪ ಆಚೆ ಈಚೆ ಆಗಿದೆ ಹೊರತು ಬಾಡಿ ಮೂವ್ಮೆಂಟ್ ಒಳ್ಳೆ. ಕೆಲವು ಪೋರ್ಷನ್ ತುಂಬ ಚಂದ ಮಾಡಿದ್ರಿ, ಕೆಲವು ಪೋರ್ಷನ್ ಸ್ವಲ್ಪ ಡಲ್ ಇತ್ತು. ಬಟ್ ಆನ್ ದ ಹೋಲ್ ಅ ವೆರಿ ಗುಡ್ ಅಟೆಂಪ್ಟ್. ಸೊ ನಾವು ವಿಂಗ್ ಕೊಡುದಾ ಬೇಡ ಅಂತ ನನ್ನ ವಿಚಾರ, ಕೊಡುವ ಅಂತ ಹೇಳಿ. ಕೊಡುವ ಮೇಡಮ್. ಓಕೆ, ಬಂದ್ಬೇಡಿ. ಮಸ್ತ್ ಖುಷಿ ಆಂದುಂಡು. ಜಡ್ಜಸ್ ದಾದ ಪಂಡೀರು ಪಂಡೀರು ಎಡ್ಡೆ ಅಂಡ್ ಪಂಡೀರು ಚೂರು ಸ್ಟೆಪ್ ಮತ್ತು ಚೂರು ಡಲ್ ಇದೆ ಬೇಜಾರುಳ್ಳರು ಬೇಜಾರು ದಾಲಿ ಜೀತ್ ಖುಷಿ ಮಸ್ತ್ ಖುಷಿ ತಡೆಯ ರಾವಂದೆ ಬೇಜಾರ ಏನು ಕೂಡ. ಎಷ್ಟು ವರ್ಷದಿಂಚಿ ಪ್ರಾಕ್ಟೀಸ್ ಮಾಡ್ತಂದುಲ್ಲ ಎಂಕ್ ಎಲ್ಲಿರ್ದು ಡ್ಯಾನ್ಸ್ ಮಾಡೋ ಮಸ್ತ್ ಇಷ್ಟ. ಪಂಡ ಕಾಲೇಜ್ ಡೇಸ್ ಮುಟ್ಟ ಮಂತುಂತೆ 5 years ಆಂಡು ಸ್ಟಾಪ್ ಮಂತದ್ದು ಅಂಚ ಇತ್ತೆ ಎಡ್ಡೆ ಚಾನ್ಸ್ ಕೊಯ್ರೆ ಎಂಕ್ಲೆ ನಮ್ಮ ಟಿವಿ ದಾಖಲು ಮಸ್ತ್ ಖುಷಿ ಆಂದುಂಡು. ఒక ఇతే ఇల్లడు ఇయర్ ప్రోలేరు ఇల్లడు ఎన హస్బెండ్ బాలే ఉల్ల 4 ವರ್ಷ ಅಂಡಲಿಗೆ ಬೊಕ ಎನ ಮಮ್ಮಿ ಇಲ್ಲೇರೆ ಎಂಕ್ಲೋಡಿಗೆ ಇತೆ ಡ್ಯಾನ್ಸ್ ಪ್ರಾಕ್ಟೀಸ್ ಮನ್ನ ಬಾಲೆ ಡ್ಯಾನ್ಸ್ ಮಲ್ ಬರಬರ ಬಿಡ್ಪೇನಾ ಆಲಿಗ್ಲ ಡ್ಯಾನ್ಸ್ ಮನ ಮಸ್ತ್ ಇಷ್ಟ ಎಂಕ್ಲು ಯಾನು ಎನ ಹಸ್ಬೆಂಡ್ ಎನ ಬಾಲೆ ಒಟ್ಟಿಗೆ ಇಲ್ಲಡು ಮಂತೊಂದುಪ್ಪ ಓ ನಿಕ್ಲು ನಲ್ತೊಂದೆ ಪೋರೆ ಪಲ ಡ್ಯಾನ್ಸಿಂಗ್ ಫ್ಯಾಮಿಲಿ ಅಂದೆ ಪಂಡ ಓಡೆ ಪೋನಗಲ ನಲಿ ಪೋರೆ ಓಡೆ ಪೋನಗಲ ನಲಿ ಪಿಶ ಇತೆ ಇತೆ ಗಾಡ್ ಬನ್ನಗ ಮಿನ್ ನಲ್ತೊಂದು ಬರ್ತಾರೆ ಅರೆ ಜಾಸ್ತಿ ಅಭ್ಯಾಸ ಅಂದು ಮಂತೊಂದು ಬರಪನ ಬಾಲೆದ ಒಟ್ಟಿಗೆ ಗಾಡಿಗೆ ಪೋನಾಗ ಕೆಂಚನ ಡ್ಯಾನ್ಸ್ ಮಲ್ತೊಂದೆ ಪೋರೆ 24 ಗಂಟೆ ಅಡಿಗೆ ಮಲ್ಪನ ಪೋರೆ ಡ್ಯಾನ್ಸ್ ಮಲ್ಪೋರೆ ಮಂತ್ ಪಂಡ ಡ್ಯಾನ್ಸ್ ಮಾಡ ಎಲ್ಲಿ ಇರ್ದೆ ಹಿಂಗ್ ಮಸ್ತ್ ಬಣ್ಣ ಮಸ್ತ್ ಇಷ್ಟ ಇರು ಅರೆಗೆ ಡ್ಯಾನ್ಸ್ ಗೆಂಚ ಸಪೋರ್ಟ್ ಮಲ್ಪೋರೆ ಮನ್ನ ಇಂದು ಏಪಲ ಇಲ್ಲರು ಮನ್ನ ಎಂಕುಲು ಏಪನ ಏಪಲ ಅಪ ಹೆಚ್ಚ ಮ್ಯೂಸಿಕ್ ಚಾನೆಲ್ ಪರ ಪಾಡಂತ ಒಗ ಅಲ್ಲಾಲ್ತ ಒಟ್ಟಿಗೆ ಮನ್ನ ಒಂಜಿ ಅಲ್ಲ ಡ್ಯಾನ್ಸ್ ಮನ್ನ ಮಸ್ತ್ ಇರು ಡಿಜೆ ಪ್ಲೇಯರ್ ಜಂಚದಾಲಜಿ ಓಕೆ ಇರು ಮ್ಯೂಸಿಕ್ ಪರ ಪಾಡೊಂದು ಪೋರಿಗೆ ಅದು ನಮ್ಮ ಮ್ಯೂಸಿಕ್ ಮನ್ನ ಟಿವಿ ಬಂದಾಗ ಮನ್ನ ಅದೇ ಡ್ಯಾನ್ಸ್ ಮಸ್ತ್ ಶಾಕ್ ಯಾವತ್ತು ಆರು ನಲಿ ಪೇರ್ ಬಂದು ಮೇರೆ ನಲಿ ಪೇರ್ ಬಂದು 6 ನಲಿ ಟೋಟಲಿ ಮುಕ್ಳು ಡ್ಯಾನ್ಸ್ ಆರ್ ನಾಕಲಿ ಅದೇ ಮಸ್ತ್ ಖುಷಿ ಇರು ಫುಲ್ ಸಪೋರ್ಟ್ ಮಲ್ಪ ಆಫ್ ಕೋರ್ಸ್ ಮಸ್ತ್ ನಿಖಿಲ್ ಡ್ಯಾನ್ಸ್ ಮಲ್ತೊಂದು ಐತೆ ಅಡಿಗೆ ಏಪ ಮಲ್ಪುನಿ ಅಡಿಗೆ ಮಲ್ಪ ಡ್ಯಾನ್ಸ್ ಮಲ್ತೊಂದು ಫ್ರೀ ಉಪ್ನ ಮಾತ್ರ ಡ್ಯಾನ್ಸ್ ಖುಷಿಯಾನಾಗ ಫ್ರೀ ಉಪ್ನಾಗ ಮಾತ್ರ ಸರಿ ಯಾನ್ ದಾಯ ನಿಖಿಲ್ ಅಡಿಗೆದ ಬಗ್ಗೆ ಕೇಂಡೆ ಬಂದ ನಿಖಿಲ್ ನನ್ನ ಅಡಿಗೆ ಮಲ್ಪನಾಗ ಡ್ಯಾನ್ಸ್ ಮಲ್ಪೋಡು ಐಕೋಸ್ಕರ ಏನ್ ಪನ್ನಿ ನನ್ನ ಮುಕ್ಕಲು ಅಡಿಗೆ ಮಲ್ಪನಾಗ ಡ್ಯಾನ್ಸ್ ಮಲ್ಪೋಡು ಅಂದ ನಿಖಿಲಿಗೆ ಅರುಣ ಮಸಾಲ ದಕ್ಕಲು ಒಂಜಿ ಗಿಫ್ಟ್ ಕೊರೊಂದುಲ್ಲೇರೆ ಅಕ್ಕಲು ಅರುಣ ಮಸಾಲ ದಕ್ಕಲು ಕೊರನ ಗಿಫ್ಟ್ ನನ್ನ ನಿಖಿಲ್ ನನ್ನ ದುಂಬು ಏಪಲ ಅಡಿಗೆಗೆ ಒಂಜಿ ಒಗ್ಗರಣೆ ಪಾಡ್ನಿ ನಾನಾಗ ಒಂಜಿ ಡ್ಯಾನ್ಸ್ ಪಾಡೋಡು ಎಂಚ ಪಾಡೋರು ತುಕಿ ಇರೊಂಜಿ ಒಗ್ಗರಣೆ ಪಾಡ್ನೆ ಡ್ಯಾನ್ಸ್ ಪಾಡ್ಲಿಕ್ಕೆ ಬಾಜಂದಕ್ಕೆ ನಗತ್ಯ ಅಂಪನಿ ಅಡಿಗೆ ಅನ್ಪನಾಗ ಡ್ಯಾನ್ಸೇ ಸರಿ ಸರಿ ಚೈನೀಸ್ ಫಾಸ್ಟ್ ಫುಡ್ ಮಲ್ತೊಂದುಲ್ಲೇರ ಅರೆ ಗೊತ್ತಾಯ್ಜೆ ಈ ಋತುಕ್ಕೆ ಒಂಜಿ ಒಗ್ಗರಣೆ ಪಾಡ್ಲಿ ಒಂಜಿ ಡ್ಯಾನ್ಸ್ ಎನ್ನೆಪಿದೆ ರಟ್ಟಂಡು ಓಕೆ ನಿಕ್ಲೆಗೆ ಅರುಣ ಮಸಾಲಾರ್ದು ಒಂಜಿ ಸ್ಪೆಷಲ್ ಗಿಫ್ಟ್ நின் கதைய முடிக்க கொணவளைய தேடி கடிக்க 6 நாரா உடம்ப கிழிக்க நடு தெருவில் சதராடிக்க புழுவ போல நசுக்கி எறிய புளிச்சரத்தோ தெளிச்சு நடக்க துண்டு துண்டா நறுக்கி எடுக்க துள்ள வச்சு உசுர எடுக்க சந்ததிக்கே அதிர்ச்சி கொடுக்க சகல வித வதைகள் புரியவே வெஞ்சின பொங்க விளையாட வர காஞ்சனா வெட்டிய மரம் போல ஒரு சாய்க்க வர காஞ்சனா கிச்சிட உன்ன கிழிச்சறிய போறா கதற உன்னன் கதை முடிக்க போறா வந்துட்ட
காத்த போல வராடா சதுக்கு போட்டு அடிக்க வராடா ஆணு பெண்ணும் கலந்து வராடா வண்ண பிரிச்சு மேக கொழுந்து வராடா வச்சின வச்சின பொங்க விளையாட. ಶಶಿ ನಾಯರ್, ಎಲ್ಲಿಂದ ಬಂದಿದ್ದೀರಿ ಮೇಡಮ್? ವಿಟ್ಲ. ನಿಮ್ಮ ಡ್ಯಾನ್ಸ್ ಬಗ್ಗೆ ಹೇಳಬೇಕಿದ್ರೆ ಬಹಳ ಶಕ್ತಿ ಉಪಯೋಗ ಮಾಡಿ ನೀವು ಡ್ಯಾನ್ಸ್ ಮಾಡ್ತಾ ಇದ್ರಿ. ಅಂದರೆ ನನಗೇನು ಅನಿಸಿತು ಅಂತ ಹೇಳಿದರೆ, ಈಗ ನಮ್ಮದೊಂದು ವೆರೈಟಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇದ್ದರೆ ಅಲ್ಲಿ ಒಂದು ರೀತಿಯ ನಾವು ಸನ್ನಿವೇಶವನ್ನು ಚಿತ್ರಿಸಬೇಕಾದ್ರೆ ಇಂತಹ ಒಂದು ನೃತ್ಯವನ್ನು ನಾವು ಬಳಸ್ಕೊಳ್ಬೋದು. ಆದರೆ ಬರೇ ಒಂದು ಡ್ಯಾನ್ಸ್ ಇದ್ದೇ ಸ್ಪರ್ಧೆ ಇರುವಾಗ ಈ ನೃತ್ಯದಲ್ಲಿ ಹಲವು ಕುಂದುಕೊರತೆಗಳನ್ನು ನಾವು ನೋಡ್ತೇವೆ. ಆದ ಕಾರಣ ಬೇಸರದಿಂದ ಹೇಳ್ತಾ ಇದ್ದೇವೆ, ನಿಮಗೆ ನಾವು ವಿಂಗ್ ಕೊಡ್ತಾ ಇಲ್ಲ, ಮುಂದಿನ ರೌಂಡಿಗೆ ನಿಮಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ, ಸಾರಿ. ಬಟ್ ಈ ರೌಂಡಲ್ಲಿ ನಿಮ್ಮ ಡ್ಯಾನ್ಸನ್ನು ನಾವು ಒಂದು ರೀತಿಯಾಗಿ ಎಂಜಾಯ್ ಮಾಡಿದ್ದೇವೆ ಅಂತ ಹೇಳ ಬಯಸ್ತೇನೆ. ಓಕೆ, ಧನ್ಯವಾದ. ಥ್ಯಾಂಕ್ ಯು. ಇವಾಗ ಪೆಂಡಿಂಗ್ ಇದ್ದವರು ಸ್ಟೇಜಿಗೆ ಬರಬೇಕು. ಹೆಸರು ಅನೌನ್ಸ್ ಮಾಡ್ತಾ ಇದ್ದೀನಿ. ಸ್ವೀಟಿ ಸಂದೀಪ್, ಚಿತ್ರ ಬಿ ಕುಂದರ್, ಪೂರ್ಣಿಮಾ ಹೆಗ್ಡೆ, ಭವ್ಯ. ಮೇಡಮ್ ಯಾರು ಅಂತೇಳಿ ಆಗಿರ್ಬೋದು ಮೇಡಮ್? ಆಯ್ಕೆಯಾದವರು ಯಾರು ಅಂತ ಹೇಳಿದರೆ ಸ್ವೀಟಿಯಾ, ಚಿತ್ರನ, ಪೂರ್ಣಿಮನ, ಭವ್ಯನ. ಇದರಲ್ಲಿ ಸ್ಪರ್ಧೆಯಲ್ಲಿ ಆಯ್ಕೆಗೊಂಡವರು ಭರತನಾಟ್ಯಂ ಮಾಡಿ ತೋರಿಸಿದಂತಹ ಚಿತ್ರರವರು. ಎರಡನೇದಾಗಿ ಆಯ್ಕೆಗೊಂಡವರು ಪೂರ್ಣಿಮಾ ಹೆಗ್ಡೆ. ಯಾನ್ ಅಶ್ಮಿತಾ ಶೆಟ್ಟಿ ಪಂಡದು ಸುರತ್ ಕಲ್ಲಡ್ದು ಬರೋಂದುಲ್ಲೆ. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಆಡಿಷನ್ ಕೊರ್ಪೆ ಪನ್ನಾಗ ಎನ್ನ ಇಲ್ಲದಕ್ಕುಲ್ ಮಸ್ತ್ ಸಪೋರ್ಟ್ ಮಂತೇರು. ಇನ್ಫ್ಯಾಕ್ಟ್ ಎನ್ನ ಮಾಮಿಲ ಎನ್ನ ಹಸ್ಬೆಂಡ್ಲ ಎನ್ನ ಪುದ ರಿಜಿಸ್ಟರ್ ಮಂತೇರು. ದುಂಬು ಮಸ್ತ್ ಡ್ಯಾನ್ಸ್ ಮಂತೊಂದಿತ್ತ ಕಾಲೇಜ್ಡ್ ಚೈಲ್ಡ್ಹುಡ್ ಡೇಸ್ಡ್. ಆ್ಯಂಡ್ ಆಡಿಷನ್ ಕೊರ್ಪಿನ ಪನ್ನಾಗ ಒಂಜಿ 2 days ಪ್ರಾಕ್ಟೀಸ್ ಮಂದ. ಸೊ ಹೋಪ್ಫುಲಿ ಒಂದು ಡ್ಯಾನ್ಸ್ ಶೋ ಇಂಕ್ಲೆಗ್ ಒಂಜಿ ಎಡ್ಡೆ ಮೋಟಿವೇಶನ್ ಕೊರ್ಪುಡು ಅಂದು ಎನ್ನದೆ.
ಅಶ್ವಿತಾ ಶೆಟ್ಟಿ ಒಲ್ಪಡ್ದು ಬೈದಾರೆ ಸುರತ್ ಕಲ್ಲಡ್ ಸುರತ್ ಕಲ್ಲು ಒರ್ತಿ ಬೈದಾರೆ ಅಥವಾ ಬೇತೆಲ್ಲ ಬೈದಾರೆ ಇಜಿ ಎನ್ನ ಮಾಮಿ ಎನ್ನ ಮೆಗ್ದಿ ಎನ್ನ ಮಗೆ ಬೈದೆ ಅಪ್ಪ ಮಾಮಿನ ಲೆಪ್ಲೆಗೆ ಮಿತ್ತು ಅಮ್ಮ ಇವನ್ ಎನ್ನ ಮಗೆ ಆ್ಯಕ್ಚುಲಿ ಆ ಎಂಕ್ ಹೆಲ್ಪ್ ಮಂತೊಂದಿತ್ತೆ ಪ್ರಾಕ್ಟೀಸ್ ಮಾಡಿ ಓಕೆ ಓಕೆ ಅಮ್ಮ ನಮಸ್ಕಾರ ನಮಸ್ಕಾರ ಮರ್ಮಲ್ ಡ್ಯಾನ್ಸ್ ಮಾಡ್ಬಿಡಾಗ ಎಂಚ ಒಂದಿತ್ತು ಪುಣೆಂಗೆ ಮಸ್ತ್ ಖುಷಿ ನಾ ಪೊಂಜೋಕ್ಲೆ ಹೆಂಗೆ ಪೊಂಜೋಕ್ಲೆ ಇಜ್ಜಿ ಓಕೆ ಹೆಂಗೆ ಮೂಜಲ ಆಂಜೋಕ್ಲೆ ಓಕೆ ಓಕೆ ಹೆಂಗೆ ಪೊಂಜೋಕ್ಲೆ ಡ್ಯಾನ್ಸ್ ಮಾತಾವ ಮಾಡ್ಬೋಣ ಹೆಂಗೆ ಮಸ್ತ್ ಖುಷಿ ಎನ್ನ ನೆನಪಿದಾಡ್ದಿನ ಅಲ್ಲ ಮರ್ಮಲ್ ಡ್ಯಾನ್ಸ್ ಮಾಡ್ಬಿಡಾಗ ಇರೆಗ್ಯುಲರ್ ಡ್ಯಾನ್ಸ್ ಮಾಡ್ಬೇಕ ಅಂದ ಆಂಡವ್ರ ಮರ್ಮಲ್ನ ಸ್ಟೆಪ್ಪುದು ನಾಗ ಚಂದ ಡ್ಯಾನ್ಸ್ ಮಾಡಿದ್ದಾರೆ. ಅವರದ್ದು ಬಳುಕಾಟ ಚಂದ ಚಂದ ಇತ್ತು. ಇರ್ತದೆ. ಹೌದು. ಡಾನ್ಸ್ ಇಸ್ ಎಬವ್ ಆ್ಯಾವ್ರೇಜ್, ಸರ್ಟನ್ಲಿ ಎಬವ್ ಆ್ಯಾವ್ರೇಜ್. ಮತ್ತು ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮಾತು ನನಗೆ ಕೇಳಿತ್ತು, ದೇವ್ರ ದೀತಿಲ ಕಾಪುಂಡು ಅಂತ ಹೇಳಿ. ಸೊ ದೇವ್ರು ಯಾವಾಗಲೂ ಒಳ್ಳೆಯದೇ ಮಾಡ್ತಾನೆ. ಪ್ರಾಯಶಃ ನಾವು ರೈಟ್ ನಾವು ಪೆಂಡಿಂಗ್ ಇಡ್ತೇವೆ, ಡಿಸಿಷನ್ ಪೆಂಡಿಂಗ್ ಇಡ್ತೇವೆ. ಪೆಂಡಿಂಗ್ ಅಂದರೆ ವಿ ಜಸ್ಟ್ ವಾಂಟ್ ಟು ಟೇಕ್ ಸಮ್ ಟೈಮ್. ಅಶ್ಮಿತಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇವರಿಗೆ ಯಾವ ಥರ ಅನುಭವ ಆಯಿತು ಅಂತ ಕೇಳೋಣ. ಇರಿಗೆ ತುಳು ಬರ್ಬಂಡೆ ಈರು ಏತ್ ವರ್ಷದ ಮುಂಚೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ದುಂಬು ಕಾಲೇಜ್ ಉಡುಪ್ನಾಗ ಡ್ಯಾನ್ಸ್ ಮಂತೊಂದಿತ್ತೆ. ಬೊಕೈತೆ ಆಲ್ಮೋಸ್ಟ್ 9 years ಆಂಡ್ ಡ್ಯಾನ್ಸ್ ಮನ್ಪುನ ಸ್ಟಾಪ್ ಬಂದೆ. ಸೊ ಇನ್ನೇ ಫಸ್ಟ್ 9 years ಗ್ಯಾಪ್ ಇಡ್ ಬೊಕ್ಕ ಓಕೆ ಇರು 9 years ಡ್ಯಾನ್ಸ್ ಮಲ್ಪಂದೆ ಕುಲ್ನೆಡ್ದು ತೋರಾಯಿನೇ ಅತ್ ದುಂಬೆ ಇಜಿ ಮೆಡಿಕಲ್ ಕಂಡೀಷನ್ ಇಡ್ದು ಥೈರಾಯ್ಡ್ ಉಂಡು ಅಂಚ ತೋರಾಯಿನಿ. ಓಕೆ ಆಂಡಲ ಒಂಜಿ ಡ್ಯಾನ್ಸ್ ಮಲ್ಪೋಡು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸರ್ ಬತ್ ಪಾರ್ಟಿಸಿಪೇಟ್ ಮಲ್ಪೋಡು ಪಂಡದ ಬೈದಾರೆ. ಜಡ್ಜಸ್ ದಾದ ಬಂಡೆ ಜಡ್ಜಸ್ ಪಂಡೆ ಪರ್ಫಾರ್ಮೆನ್ಸ್ ಎಡ್ಡೆ ಹತ್ತುಂಡು ಆಂಡ ಪೆಂಡಿಂಗ್ ಲಿಸ್ಟ್ ಹಿಡ್ದಿತ್ತ ಪಂತೇರು. ಸೊ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ಗೆ ಅಶ್ಮಿತಾ ಪರ್ಫಾರ್ಮ್ ಮಲ್ಪೆರೆ ಬೈದೇರೆ, ಅರ್ನೊಟ್ಟಿಗಾರಿಗೆ ಸಪೋರ್ಟ್ ಮಲ್ಪೆರೆ. ಇರು ಮಾಮಿ ಮಾಮಿ ಅಶ್ಮಿತನ ಮಾಮಿ ಇರು ಮೆಗ್ದಿ ಓಕೆ ಮಾಮಿಲ ಮೆಗ್ದಿಲ ಬೈದೇರೆ. ಇರು ಅರೆಗೆ ಡ್ಯಾನ್ಸ್ ಎಂಚ ಸಪೋರ್ಟ್ ಮಲ್ಪರ್ ಪಣ ಖುಷಿ ಹೆಂಗೆ ಮಸ್ತ್ ಈ ಪೊಂಜೋಕ್ಲು ಸ್ಟೇಜ್ ಹೋದ ಡ್ಯಾನ್ಸ್ ಮಾಡ್ಬೋಣ ಮಸ್ತ್ ಖುಷಿ. ಪಣ ಹೆಂಗೆ ಆಂಜೋಕ್ಲೆ ಅಂಚೆ ಹೆಂಗೆ ಪೊಂಜೋಕ್ಲು ಅಂಚ ಡ್ಯಾನ್ಸ್ ಮಾಡ್ಬೋಣ ಹೆಂಗೆ ಮಸ್ತ್ ಖುಷಿ ಹೆಂಗೆ ಅಂಚೆ ಎನ್ನ ಸಪೋರ್ಟ್ ಮಸ್ತ್ ಇತ್ತಣಲೆ ಪಂಡ ಡ್ಯಾನ್ಸ್ ಕಲ್ಪಾಯರ ಕಲ್ಪಿ ಇಜ್ಜಿ ಇಜ್ಜಿ ಇರೆಗ್ ನೋಡುಲ್ಲ ಅಂಚಲೆಗೆ ಟೈಮ್ ತಿಕ್ಕೋಜಿ ಅಂಚ ಸ್ಟಡಿ ಮಲ್ಪಾರೆ. ಇರೆಗ್ ಒಂಜಿ ರೆಡ್ ಸ್ಟೆಪ್ ಪಾಡ್ದು ಕಲ್ಪಾರೆ ಆಯ್ಜಿ. ಈರ್ಲ ಒಂಜಿ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ಗೆ ಬರೋಡು ಆಯ್ಜಿ ಇರೆಗೆ ಐಕೆ ಬೈತೀನಿ ತೂಕಂದು ಜೋಕರ್ ನಲಿಪುಗಂದ ಆಯ್ಜಿ ಇಜ್ಜಿ ಇಜ್ಜಿ ರೆಡ್ ಸ್ಟೆಪ್ ಪಾಡ್ರೆ ಬಲ್ಲಿ. ಓಕೆ ಈರು ಎಂಚ ಸಪೋರ್ಟ್ ಮಲ್ತೊಂದಲ್ಲ ಯಾನ್ ಪಂಡಾರ ಪ್ರಾಕ್ಟೀಸ್ ಮಂತೊಂದು ನಾಗ ಅಕ್ಕಕ್ಕೆ ಏನಂತಾರೆ ಎಂಚ ಒಂದು ಸ್ಟೆಪ್ ಸಮಾಂಡ ಅಂಚ ಒಂದು ಸಮಾಂಡ ಅಂಚ ಪಂಡ ಅಕ್ಕಗೆ ಎನ್ನೆಗೋಸ್ಕರ ಸಮಾಂಡ ಅಂತ ಪನೊಂತಾರೆ. ಸರಿ ಆಯ್ನೆ ಸಮ ಅಂತ ತಪ್ಪ ಆಯ್ನೆ ಪನೊಂತ ತಪ್ಪಾಯ್ನೇನು ಪನೊಂತಾರೆ ತಪ್ಪಾಯ್ನೆಲ್ಲ ಪನೊಂತೇರಾರೆ ಅಂಚ ಎಡ್ಡೆ ರೀತಿ ಸಪೋರ್ಟ್ ಮಲ್ತೊಂದುಲ್ಲೇರೆ. ಇರೆಗ್ ಡ್ಯಾನ್ಸ್ ಪ್ರಾಕ್ಟೀಸ್ ಇರು ಜಾಬ್ ಉಳ್ಳಾರ ಪನ್ಪಾರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಲ್ಪಾರೆ ಟೈಮ್ ಎಂಚದಿಕ್ಕೆ ಟೈಮ್ ಇಜ್ಜಿ ರಾತ್ರಿ ಅರ್ಧ ಗಂಟೆ 10:30 to 11 ಪ್ರಾಕ್ಟೀಸ್ ಮಂತೊಂದಿತ್ತೆ. ಸ್ಯಾಟರ್ಡೆ ಸಂಡೇ ರಡ್ಡೆ ದಿನ ಆತೆ ಬೇತೆ ಓಲ ಪ್ರಾಕ್ಟೀಸ್ ಮಂತಿದ್ದೆ. ಟೇಪ್ ಜೋರ್ದಿ ಒಂಥರ ಪದ್ಯ ಮೆಲ್ಲದಿ ಒಂಥರ ಜೋರ್ದಿದೆ ಮಂತೊಂದಿದ್ದೆ. ಬಾಲೆ ಜೆತ್ತಿತ್ತೇನಪ್ಪಗ ಇಜ್ಜಿ ಆಯನ್ನ ಮೇನ್ ಮಾಸ್ಟರ್ ಓಲ ರಾಂಗ್ ಅಂಡ ಸ್ಟಾಪ್ ಪಾಸ್ ಮಂತದಂಗ್ ಪನೊಂದಿತ್ತೆ ಅಮ್ಮ ಇಂಚತ್ತೆ ಇಂಚ ಇರ್ನ ಪುದರ್ ಇಂಚ ಅದ್ವೈತ್ ಅದ್ವೈತೆ ಇರ ಮಮ್ಮಿ ಡ್ಯಾನ್ಸ್ ಎಡ್ಡೆ ಮಲ್ಪೇರೆ ಮಮ್ಮಿ ಡ್ಯಾನ್ಸ್ ಶೋಕ್ ಮಲ್ಪೇರೆ ಜೋಕ್ ಮನ್ಪೆ ಮಮ್ಮಿ ನಿಂದು ಪಂಡನೆ ಅತ್ತ ಇಂಚೆನೆ ಶೋಕ್ ತೂತು ಬನ್ನಿ ಶೋಕ್ ಆತನಂದು ತೂಂದಿ ಶೋಕ್ ಆದ ಮಸ್ತ್ ಶೋಕ್ ಆತಂಡೆ ತಪ್ಪು ಮಲ್ಪೇರೆ ಡ್ಯಾನ್ಸ್ ಮಿನಿ ನಾನು ತಪ್ಪು ಮಂತ್ರ ನಾ ಅಂತ ಓ ತಪ್ಪು ಮಂತ್ರ ನೀರು ಪನ್ಪರೆ ತುಕೆ ಇರು ಜಡ್ಜ್ಮೆಂಟ್ ಕೊಲ್ವರೆ ಮೂಲು ಹೆಜ್ಜಿ ಇರು ಡ್ಯಾನ್ಸರೇ ಅತ್ತತ್ತು ಬೊಕ ಇರೆಗೆ ಇಂಚ ತಪ್ಪು ಮಲ್ತೀರ ಗೊತ್ತಾಪನಿ ಅವು ಟಿ ತೂದೆ ಅನ್ಪೆ ಫಸ್ಟಿಗೆ ಟಿವಿ ತೂದು ಬೊಕ್ಕ ಇರು ಮಮ್ಮಿಡ ಪನ್ಮನಿ ತಪ್ಪಾತನಂದು. ಓಕೆ ಬಾರಿ ಅಡ್ಡೆ ಪರ್ಫಾರ್ಮ್ ಮಲ್ತೇರ ಒಂಜಿ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ಡ್ ನಿಕ್ಲಿತ್ತೆ ಇಲ್ಲಡೆ ಪೋಡಂದಾಂಡ ಎಂಗ್ಲಿ ನಿಕ್ಲಿನ ಖಾಲಿ ಕಡ ಪುಡ್ಜ ನಿಕ್ಲೆಗೆ ಮೂಲ ಬತ್ತು ಪರ್ಫಾರ್ಮ್ ಮಲ್ತನೇಕ್ ನನ್ನ ನೆಕ್ಸ್ಟ್ ರೌಂಡ್ಗೆ ಮಿನಿ ಸೆಲೆಕ್ಟ್ ಆಯ್ರಂದಾಂಡ ನಿಕ್ಲು ಅಡಿಗೆ ಒನಸ್ ಮಲ್ಪಡತ್ತೆ ಫ್ಯಾಮಿಲಿ ಪಂಡ್ಯಾಗ ಒನಸ್ ಮಲ್ಪನ ಒಂಜಿ ಉಂಡೆ ಐತೆ ಅಪ್ಪಾಗ ನಮ್ಮ ಅಡಿಗೆ ಮಲ್ಪಡ ಹಾಪುಂಡು ಅಡಿಗೆ ಮಲ್ಪೇರ ಅರುಣಾ ಮಸಾಲದಾಕ್ಲಿ ಒಂಜಿ ನಿಕ್ಲೆ ಗಿಫ್ಟ್ ಕೊಡ್ತೇವೆ ಅಂಚಾದೆ ನನ್ನರ್ದ ಬೊಕ್ಕ ನಿಕ್ಕಿಲ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಲ್ಪುನಾಗ ಇರ್ಲ ಡ್ಯಾನ್ಸ್ ಮಲ್ಪಲ್ ತೊಂದರೆಜಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಲ್ಪುನಾಗ ಅಡಿಗೆ ಮಲ್ತೊಂದು ನಲ್ತೊಂದು ಮಲ್ಪೆರೆ ಐಕೋಸ್ಕರ ನಿಕ್ಲೆಗೆ ಒಂಜಿ ಇನಾಮ್ ಕೊರೊಂದುಲ್ಲ ಅರುಣಾ ಮಸಾಲ ನಿರ್ದಿನಿ Dance, mommy, dance.
ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆನೋಡ್ ಇನ್ವರ್ಟರ್ಸ್ ಅಂಡ್ ಸ್ಟೆಬಿಲೈಸರ್ಸ್, ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್, ಸಹ ಪ್ರಾಯೋಜಕರು ಸಲೂನ್ ಸೋಲೋ, ಸಿಟಡೆಲ್ ಡೆವಲಪರ್ಸ್, ಡವ್ ತೊಗರಿಬೇಳೆ, ಸನ್ ಪ್ರೀಮಿಯಂ ರಿಫೈನ್ಡ್ ಆಯಿಲ್, ARMC ಫರ್ಟಿಲಿಟಿ ಸೆಂಟರ್, ಆಂಬಿಟ್, ಮಾತಾ ಮ್ಯಾಟ್ರಿಮೋನಿ ಹಾಗೂ ಅರುಣಾ ಮಸಾಲಾ. ರೇಡಿಯೋ ಪಾರ್ಟ್ನರ್ 92.7 ಬಿಗ್ FM.